ಯುವ ಉದ್ಯಮಿಗಳು ತಮ್ಮ ಕನಸನ್ನು ಸಾಕಾರಗೊಳಿಸಲು ಸವಾಲನ್ನು ಸ್ವೀಕರಿಸುವ ಮನೋಭಾವ ಹೊಂದಿರುವ ಜೊತೆಗೆ ತಮ್ಮ ಉದ್ಯಮದಲ್ಲಿ ನಾವೀನ್ಯತೆಯನ್ನು ಮೈಗೂಡಿಸಿಕೊಳ್ಳಬೇಕೆಂದು ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಸಹಕುಲಪತಿ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಿಟ್ಟೆ ಸಂಸ್ಥೆಯ ಕರಾವಳಿ ಸ್ಟಾರ್ಟ್ಅಪ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ 1142 ವಿಶ್ವವಿದ್ಯಾನಿಲಯಗಳು ಈ ರೀತಿಯ ಉದ್ಯೋಗ ಸೃಷ್ಟಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ದೇಶದ ಪ್ರಗತಿಗೆ ಕೊಡುಗೆ ನೀಡಬಹುದಾಗಿದೆ ಎಂದರು. ದೇಶದಲ್ಲಿ ಕುಸಿಯುತ್ತಿರುವ ಜಿಡಿಪಿ ತಲಾ ಆದಾಯವನ್ನು ಮೇಲೆತ್ತುವಲ್ಲಿ ಯುವ ಉದ್ಯಮಿಗಳು ಗಮನ ಹರಿಸಬೇಕು. ಟಾಟಾ, ಬಿರ್ಲಾ, ಅದಾನಿ, ಅಂಬಾನಿ ಮೊದಲಾದ ಉದ್ಯಮಿಗಳೆಲ್ಲರೂ ಅತ್ಯಂತ ಸಣ್ಣ ಪ್ರಮಾಣದ ಹೂಡಿಕೆಯೊಂದಿಗೆ ತಮ್ಮ ವ್ಯವಹಾರವನ್ನು ಆರಂಭಿಸಿದವರು. ಸವಾಲುಗಳನ್ನು ಎದುರಿಸುವ ದೃಷ್ಟಿಕೋನ, ಕನಸನ್ನು ನನಸಾಗಿಸುವ ಛಲದ ಜೊತೆಗೆ ನಾವೀನ್ಯತೆಯ ಆಲೋಚನೆಗಳು ಇದ್ದಾಗ ಉದ್ಯಮದಲ್ಲಿ ಅತಿ ಎತ್ತರಕ್ಕೆ ಏರಲು ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಮಾತನಾಡಿ, ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಸಾಕಷ್ಟು ಸ್ಥಳೀಯ ಮಟ್ಟದ ಉದ್ಯಮಗಳನ್ನು ಬೆಳೆಸಲು ಅವಕಾಶಗಳಿವೆ. ಈ ಬಗ್ಗೆ ಯುವ ಉದ್ಯಮಿಗಳು ಗಮನ ಹರಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಎಂಆರ್ಪಿಎಲ್ ನಿರ್ದೇಶಕ ನಂದಕುಮಾರ್, ಕೆಎಸಿಸಿಐ ಅಧ್ಯಕ್ಷ ಅನಂತೇಶ ವಿ ಪ್ರಭು, ಸಿಐಐ ಮಂಗಳೂರು ಜಿಲ್ಲಾ ಕೌನ್ಸಿಲ್ ಚೇರ್ಮನ್ ಅಜಿತ್ ಕಾಮತ್, ಉಡುಪಿ ಯುಸಿಸಿಐ ನಿರ್ದೇಶಕ ಡಾಕ್ಟರ್ ವಿಜೇಂದ್ರ ವಸಂತ್, ಡಾಕ್ಟರ್ ಗೋಪಾಲ ಮುಗೆರಾಯ ಮೊದಲಾದವರು ಉಪಸ್ಥಿತರಿದ್ದರು. The startups or entrepreneurship in every field is a very important part of our life. I always think we Indians just 700 years ago were number one economically, number one by knowledge bound, number one in almost in every aspect. Unfortunately, due to invasions, due to our own fault, we lagged behind and we are almost 120 or 24 in the economic. The statistics, we say economically we are, as a progressive nation, number 5. We have beaten number 4 now. We have beaten Great Britain. And we are almost in the verge of beating Germany. But when we see the per capita income of an Indian, I was surprised that it is just 8,000 rupees compared to almost tenfold in the Western world. So this is, I really congratulate Dr. Achar and Dr. Srinikesan for inculcating this idea of startups and the entrepreneurship. What is an entrepreneur? What is the definition of an entrepreneur? If you go to the Oxford Dictionary, it says an entrepreneur is one who out of vacuum almost builds up an empire. Builds up an empire. Yes, if you see Jamshedji Tata, later J.R.D. Tata, but Jamshedji Tata started his whole business in a trading company just with 29,000 rupees. Today it is the largest conglomeration in all ways almost in the world.